ಪ್ರತಿ ವರ್ಷ ಮೀನ ಸಂಕ್ರಮಣದಂದು ವಿಶೇಷವಾಗಿ ಸೂರ್ಯನ ರಶ್ಮಿಯು ದೇವಿಯ ಬಿಂಬಕ್ಕೆ ಸ್ಪರ್ಶಿಸುತ್ತಿರುವ ರಾಜ್ಯದ ಏಕೈಕ ದೇವಸ್ಥಾನ ಎಂದು ಪ್ರಸಿದ್ಧಿಯನ್ನು ಪಡೆದಿರುವ ಪುತ್ತೂರು ರೈಲು ನಿಲ್ದಾಣದ ಬಳಿಯ ಕಾರ್ಣಿಕ ಕ್ಷೇತ್ರ ಲಕ್ಷ್ಮೀದೇವಿ ಬೆಟ್ಟದ ಶ್ರೀ ಮಹಾಲಕ್ಷ್ಮೀ ದೇವಿಯ ಬಿಂಬಕ್ಕೆ ಮೀನ ಸಂಕ್ರಮಣದಂದು ಮುಂಜಾನೆ ಸೂರ್ಯ ರಶ್ಮಿಯ ಸ್ಪರ್ಶವಾಯಿತು। ಈ ಸಂದರ್ಭದಲ್ಲಿ ಮಹಾಲಕ್ಷ್ಮೀ ದೇವಿಗೆ ವಿಶೇಷ ಪೂಜೆಯು ನೆರವೇರಿತು। ಶ್ರೀ ಕ್ಷೇತ್ರದ 3 ಬಾಗಿಲುಗಳನ್ನು ದಾಟಿ ಬರುವ ಸೂರ್ಯನ ಕಿರಣಗಳು ಗರ್ಭಗುಡಿಯಲ್ಲಿ ನೆಲೆಯಾಗಿರುವ ಮಹಾಲಕ್ಷ್ಮಿಯ ಬಿಂಬದ ಮೇಲೆ ಸ್ಪರ್ಶಿಸಿದೆ। ಈ ಸಂದರ್ಭದಲ್ಲಿ ಕ್ಷೇತ್ರದ ಧರ್ಮದರ್ಶಿ ಐತಪ್ಪ ಸಫಲ್ಯ ದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದರು। ವೈದಿಕರಿಂದ ವೇದಘೋಷ ಮಂತ್ರಗಳು ಮೊಳಗಿತ್ತು। ನೂರಾರು ಮಂದಿ ಭಕ್ತಾದಿಗಳು ಈ ಅಪೂರ್ವ ಕ್ಷಣವನ್ನ ಕಣ್ತುಂಬಿಕೊಂಡು ಪುನೀತರಾದರು। ಇಂದು ಪುತ್ತೂರಿನ ಶ್ರೀ ಲಕ್ಷ್ಮೀದೇವಿ ಬೆಟ್ಟದ ದೇವಸ್ಥಾನದಲ್ಲಿ ನಾವಿದ್ದೀವಿ। ಈ ದೇವಸ್ಥಾನದ ವೈಶಿಷ್ಟ್ಯ ಏನಂತ ಹೇಳಿದ್ರೆ, ಈ ಮೀನಾ ಸಂಕ್ರಮಣ ದಿನದಂದು ಬೆಳಗ್ಗೆ ಸೂರ್ಯ ರಶ್ಮಿಯು ಮಹಾಲಕ್ಷ್ಮಿ ಅಮ್ಮನ ಪಾದವನ್ನು ಸ್ಪರ್ಶಿಸುವಂಥ ಒಂದು ವಿಶೇಷ ಪ್ರಕ್ರಿಯೆ ಇಲ್ಲಿ ನಡೆಯುತ್ತದೆ। ಬಹುಶಃ ಕರ್ನಾಟಕದಲ್ಲಿ ಇಡೀ ರಾಜ್ಯದಲ್ಲಿ ಮೀನಾ ಸಂಕ್ರಮಣದಂದು ದೇವಿಯ ವಿಗ್ರಹಕ್ಕೆ ಸೂರ್ಯ ಬಿಂಬದ ಸೂರ್ಯ ಪ್ರಕಾಶದ ಸ್ಪರ್ಶ ಇಡೀ ರಾಜ್ಯದಲ್ಲಿ ಇದು ಒಂದೇ ಕಡೆ ಅಂತ ಹೇಳಿಕೆ ನಾನು ಭಾವಿಸ್ತೇನೆ। ಗವಿಗಂಗಾಧರೇಶ್ವರ ದೇವಸ್ಥಾನ ಅಂತ ಹೇಳುವ ದೇವಸ್ಥಾನದಲ್ಲಿ ಮಕರ ಸಂಕ್ರಾಂತಿಯಂದು ಇದೇ ರೀತಿಯ ಪ್ರಕ್ರಿಯೆ ನಡೀತದೆ, ಅದು ಸಾಯಂಕಾಲ ನಡೀತದೆ ಅನ್ನೋದು ನಾನು ಕೇಳಿದ್ದೀನಿ। ಆದರೆ ಅದೊಂದು ಬಿಟ್ಟರೆ ಇಡೀ ರಾಜ್ಯದಲ್ಲಿ ಇಡೀ ವರ್ಷದಲ್ಲಿ ಯಾವುದೇ ಸಂಕ್ರಮಣ ಕಾಲದಲ್ಲಿ ದೇವರ ಬಿಂಬಕ್ಕೆ ಸೂರ್ಯನ ರಶ್ಮಿಯ ಸ್ಪರ್ಶ ಆಗುವಂತಹ ಒಂದು ಕ್ಷೇತ್ರ ಇದ್ದರೆ ಅದು ಈ ಪುತ್ತೂರಿನ ಲಕ್ಷ್ಮೀದೇವಿ ಬೆಟ್ಟ ಅಂತ ಹೇಳಿಕೆ ನಾನು ಬಯಸ್ತೀನಿ।